ದಕ್ಷಿಣ ಕನ್ನಡ ಜಿಲ್ಲೆಡು ಈ ಸರ್ತಿ 140% ಬಡ್ಸ ಹೆಚ್ಚಾತಂಡು 228 ಇಲ್ಲಿಗೆ ನಷ್ಟ ಆತನಂದು ಪಂಡಿನ ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ ತಾನ್ ಜಿಲ್ಲಾಧಿಕಾರಿ ಆಫೀಸ್ ಕಟ್ವನೋಡು ಶಾಸಕರ್ನ ಆಫೀಸ್ ಮಲ್ಪರೆ ಉಲ್ಲೆ ಉದೀಪನಗು HD ದೇವೇಗೌಡ H ವಿಶ್ವನಾಥ್ ಬರ್ಪೆರಂದು ಪಂಡಿರು ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ ಕುಡ್ಲಡು ಗುರುವಾರ ಸುದ್ದಿಗುಟ್ಟಡು ಪಾತಿರ್ದು ಕೊಡಗು ಜಿಲ್ಲೆದಕ್ಲಿನ ಕಸ್ಟೋಡು ಸರ್ವೇರ್ಲ ಪಾಲ್ದಿತ್ತೊಂಡು ಬೆರ್ಸಾಯ ಕೊಡ್ತೀರು. ಕೊಡಗು ಜಿಲ್ಲೆ ಜವಾಬ್ದಾರಿಗಿದ ಮಂತ್ರಿ ಸಾರಾ ಮಹೇಶ್ ರಾತ್ರಿ ಪಗಲಿಂದಂತೆ ಮಾತಾ ಜಾಗಲಿಗ್ಲ ಪೋದು ಸ್ಥಿತಿಗತಿ ತೆರೆಯನೊಂದುಲ್ಲಿರು ಮುಖ್ಯ ಮಂತ್ರಿಲ ಕಣ್ಣದಿದ್ದರು ಕಂದಾಯ ಮಂತ್ರಿಯರ್ಲ ಭೇಟಿ ಕೊಡ್ತೀರು. ದಕ್ಷಿಣ ಕನ್ನಡ ಜಿಲ್ಲೆಡು ಈ ಸರ್ತಿ 140% ಹೆಚ್ಚ ಬಡ್ಸ ಬೈದಂಡು 228 ಇಲ್ಲು ನಷ್ಟ ಆತಂಡು 14 ಡೇಟ್ ಪರಿಹಾರ ಕೇಂದ್ರ ಮಲ್ತದು ಆಜಿನು ದುರ್ದುಲ ಹೆಚ್ಚು ಜನಕ್ಕೂ ನೆಲೆ ಮಲ್ತು ಕೊಡ್ತುಂಡು ಮಾರ್ಗ ಸಂಕ ಇಲ್ಲು ಬೊಕ್ಕ ಬೇತರಿ ಪೇರ್ಲೆಗ್ ಪರಿಹಾರಗೂ 200 ಕೋಟಿ ರೂಪಾಯಿ ಬೋಡಾ ಒಂದು ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲೆನ ನೋಡಾಲ್ ಜಿಲ್ಲೆ ಆದದೆ ತೊಂದೆ ಸೆಪ್ಟೆಂಬರ್ ಸುರುತವಾರುಡು ಜಿಲ್ಲಾಧಿಕಾರಿ ಆಫೀಸ್ ಕಟೋನುಡು ಆಫೀಸ್ ಉದೀಪನ ಮಲ್ಪುಂಡು ಮಾಜಿ ಪ್ರಧಾನಿ ದೇವೇಗೌಡರು JDS ರಾಜ್ಯ ಗುರುಕಾರ್ಯರು H ವಿಶ್ವನಾಥ್ ಬರ್ಪೆರೆಂದು BM ಫಾರೂಕ್ ಪಂಡಿರು. ಮಹಮ್ಮದ್ ಕುಂಜಿ MB ಸದಾಶಿವ ವಸಂತ ಪೂಜಾರಿ ಸುದ್ದಿ ಕೊಟ್ಟಿದ್ದರು. ಈಗಾಗಲೇ ಒಂದು ಟೆಂಪ್ರರಿ ಅಲ್ಲಿನ ಯಾವುದು ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಒಂದು ಕಡಿವಾಣ ಹಾಕಿದ್ದಾರೆ ಮಲೆನಾಡು ಏರಿಯಾದಲ್ಲಿ ಮುಖ್ಯಮಂತ್ರಿಗಳು. ಅದನ್ನು ಸರಿಯಾಗಿ ಒಂದು ಸಮೀಕ್ಷೆ ಬಂದ ತಕ್ಷಣ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಂದಲ್ಲಿ ಯಾಕಂದರೆ ಎನ್ವೈರ್ಮೆಂಟು ನಾವೀಗ ವೆಸ್ಟರ್ನ್ ಘಾಟಲ್ಲಿ ಯಾವ ಥರದ ಒಂದು ಅದನ್ನು ಎನ್ವೈರ್ಮೆಂಟನ್ನು ನಾವು ಯಾವ ಥರ ಒಂದು ಈ ಎಕಲಾಜಿಕಲ್ಗೆ ಎಫೆಕ್ಟ್ ಆಗಿ ನಾವು ಕಾರ್ಯ ಮಾಡ್ತೇವೆ ಅದರ ಕೂಡ ಪರಿಣಾಮ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಇತ್ತೀಚೆಗೆ ಒಂದು ಭೂಕಂಪ ಕೂಡ ನಡೆದಿತ್ತು. ಅಲ್ಲಿ ಭೂಮಿ ಒಳಗಡೆದು ಮಳೆಗಾಲ ನೀರಲ್ಲಿ ಸಾಕಷ್ಟು ಹೋಗಿ ಆ ಮಣ್ಣು ಒಂಥರ ಸಾಫ್ಟಾಗಿ ಅದು ಎಲ್ಲಿಯವರೆಗೆ ಅಂತ ಹಿಟ್ಟಿನ ಥರ ಮಣ್ಣಿದೆ. ಅಂಥ ಸಮಸ್ಯೆಯಲ್ಲಿ ಈ ಕೊಡಗು ಅಪಾರ ನಷ್ಟಹಾನಿಯಾಗಿದೆ. ಕೇಂದ್ರ ಸರ್ಕಾರದಿಂದ ಇನ್ನೂ ಪರಿಹಾರ ಕೇಳಲಿಕ್ಕೆ ಅದಕ್ಕೆ ಸಾಕಷ್ಟು ಸಮೀಕ್ಷೆಗಳನ್ನು ಅಧಿಕಾರಿಗಳನ್ನು ಮಾಡಿಸಿ ಮತ್ತು ಕೇಂದ್ರ ಸರ್ಕಾರದಿಂದ ಅದಕ್ಕೆ ಸೂಕ್ತ ಪರಿಹಾರ ಕೂಡ ಕೇಳಲಿಕ್ಕೆ ಬಯಸಿದ್ದಾರೆ. ಅವರ ಈ ಇನ್ಫ್ರಾಸ್ಟ್ರಕ್ಚರ್ ಆಸ್ತಿ ನಷ್ಟ ಪ್ರಕಾರ ಸುಮಾರು 3,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೋಡು ಅಂದರೆ ಸಾವಿರಾರು ಕಾಫಿ ಎಸ್ಟೇಟು ಅವರಂತೂ ಒಂದು ಸತ್ಯನಾಶ ಆಗಿದಂಥ ಪರಿಸ್ಥಿತಿ ಆಗಿದೆ. ಜಿಲ್ಲೆಯಲ್ಲಿ ಸುಮಾರು 140% ಮಳೆ ಹೆಚ್ಚಾಗಿದೆ. ಅದರಲ್ಲಿ 228 ಮನೆಗಳು ಹಾನಿಯಾಗಿದೆ ಹಾಗೂ 151 ಕಚ್ಚಾ ಮನೆಗಳು ಹಾನಿಗೊಂಡಿವೆ. 14 ಕಡೆ ಸಂತ್ರಸ್ತರಿಗೆ ಪರಿಹಾರ ಕೇಂದ್ರ ತೆರೆದು ಸುಮಾರು 600ಕ್ಕೂ ಮಿಕ್ಕಿ ಅಲ್ಲಿ ಆಶ್ರಯ ಪಡೆದಿದ್ದಾರೆ. ಅವರೆಲ್ಲರಿಗೂ ಜಿಲ್ಲಾಡಳಿತ ಅತ್ಯಂತ ಸೂಕ್ತ ವ್ಯವಸ್ಥೆ ಕಲ್ಪಿಸಿದೆ.